ಉಡುಪಿಯನ್ನ ಇನ್ನು 1 ತಿಂಗಳಲ್ಲಿ ಗ್ರೀನ್ ಝೋನ್ ಮಾಡ್ತೇವೆ. ಸೋಂಕಿತರ ಪೈಕಿ 98% ಜನರಿಗೆ ರೋಗ ಲಕ್ಷಣಗಳೇ ಇಲ್ಲ. ವಾರದ ಒಳಗೆ ಉಡುಪಿಗೆ ಇನ್ನೊಂದು ಲ್ಯಾಬ್ ಅನ್ನು ಜಿಲ್ಲಾಸ್ಪತ್ರೆಯಲ್ಲಿ ಆರಂಭ ಮಾಡ್ತೇವೆ. ದಿನಕ್ಕೆ 1200 ಮಂದಿಯ ತಪಾಸಣೆಗೆ ಈ ಮೂಲಕ ಅವಕಾಶ ಸಿಗುತ್ತೆ. ನಿರಂತರ ಮಾಸ್ಕ್ ಹಾಕಿದ್ರೆ ಅಪಾಯ ಇಲ್ಲ. N95 ಹಾಕಿದ್ರೆ ಉಸಿರಾಟದ ಸಮಸ್ಯೆ ಆಗುತ್ತೆ. ಮಾಮೂಲಿ ಮಾಸ್ಕ್ ಧರಿಸಿ ಯಾವುದೇ ಅಪಾಯ ಇಲ್ಲ ಅಂತ ವೈದ್ಯಕೀಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಹೇಳಿದ್ದಾರೆ. ಅವರು ಉಡುಪಿಯಲ್ಲಿ ಅಧಿಕಾರಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಮಾತನಾಡಿದರು. ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಕೊರೋನಾ ಸೋಂಕಿತರ ಪಟ್ಟಿಯಲ್ಲಿ ಉಡುಪಿ ಜಿಲ್ಲೆ 18ನೇ ಸ್ಥಾನದಲ್ಲಿತ್ತು. ಈಗ ಉಡುಪಿ ಮೊದಲ ಸ್ಥಾನಕ್ಕೆ ಬಂದಿದೆ. ಜಿಲ್ಲೆಯಲ್ಲಿ 64 ಜನ ಗುಣಮುಖರಾಗಿದ್ದಾರೆ. ಜಿಲ್ಲೆಯಲ್ಲಿ 9022 ಟೆಸ್ಟ್ ಆಗಿದೆ. ಕೊರೋನಾ ಭಯ ಜನರಿಂದ ಹೋಗಬೇಕು. ಕೊರೋನಾ ಸಾಮಾಜಿಕ ಪಿಡುಗು ಅಲ್ಲ. ಕೊರೋನಾಕ್ಕಿಂತ ಸಾರ್ಸ್ ಎಬೋಲಾ ಮಾರಕವಾಗಿದೆ. ಮನುಷ್ಯ ವೈರಾಣು ವಿರುದ್ಧ ಗೆಲ್ಲಬೇಕು. ರಾಜ್ಯದಲ್ಲಿ 64 ಲ್ಯಾಬ್ ಕಾರ್ಯಾಚರಿಸ್ತಾ ಇದೆ ಎಂದು ಹೇಳಿದ್ರು. ಅನೇಕ ವ್ಯಾಧಿಗಳಿಗೆ ಹೋಲಿಕೆ ಮಾಡಿದ್ರೆ ಅಂತ ಗಂಭೀರವಾಗಿರ್ತಕ್ಕಂಥ ಅಂತ ಮಾರಕವಾಗಿರ್ತಕ್ಕಂಥ ವ್ಯಾಧಿ ಅಲ್ಲ ಇದು. ಇದಕ್ಕಿನ್ನ ಕೂಡ ಇವತ್ತು ಸಾರ್ಸ್ ಅನ್ನುವಂಥ ವೈರಾಣು ಇನ್ನೂ ಕೂಡ ಭಯಾನಕವಾಗಿಲ್ಲ. ಅದು ಮರಣ ಹೊಂದ್ತಾ ಇರ್ತಕ್ಕಂಥ ಪ್ರಮಾಣ ಕೂಡ ಹೆಚ್ಚಿತ್ತು. ದ ಡೆತ್ ರೇಟ್ ಅದು 10% ಮೇಲೆ ಇತ್ತು. ಎಬೋಲಾ ಅನ್ನೋದು 15% ಇತ್ತು. ಮಾರ್ಸ್ ಇತ್ತು. ಹೀಗೆ ಅನೇಕ ವೈರಾಣುಗಳು ಮನುಷ್ಯನನ್ನ ಬಾಧಿಸಿವೆ ಹಿಂದೆ ಕೂಡ. ಆದರೆ ಅಂತಿಮವಾಗಿ ಮನುಷ್ಯನೇ ವೈರಾಣು ವಿರುದ್ಧ ಗೆದ್ದಿದ್ದಾನೆ. ಇದು ಕೂಡ ಇದರಲ್ಲಿ ಕೂಡ ಗೆಲ್ತಾನೆ. ಇನ್ನು ಮಹಾರಾಷ್ಟ್ರದಿಂದ ಬಂದವರಿಗೆ 7 ದಿನ ಸಾಂಸ್ಥಿಕ ಕ್ವಾರಂಟೈನ್ ಮಾಡಲಾಗುವುದು. ಉಳಿದ 7 ದಿನ ಹೋಮ್ ಕ್ವಾರಂಟೈನ್ ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ಹೇಳಿದ್ರು. ಟ್ರೈನ್ ಇವಾಗೆಲ್ಲ ಹೇಳಿದೀವಲ್ಲ, ಟ್ರೈನ್ ಮೂಲಕ ಬರೋರ್ದೆಲ್ಲ ರಿಜಿಸ್ಟರ್ಡ್ ಮಾಡ್ಕೊಳ್ತೀವಿ. ಅವ್ರ ನಂಬರ್ಸು, ಅವ್ರ ಅಡ್ರೆಸ್ಸು ಎಲ್ಲವನ್ನು ಕೂಡ ಹೋಮ್ ಕ್ವಾರಂಟೈನಲ್ಲಿ ನಾವು ನೋಡ್ತೀವಿ. ಅದೇ ಮಹಾರಾಷ್ಟ್ರದಿಂದ ಬಂದರೆ ಅವ್ರಿಗೆ 1 ವಾರ ಸಾಂಸ್ಥಿಕವಾಗಿರ್ತಕ್ಕಂಥ ಕ್ವಾರಂಟೈನ್ ಇದೆ. ರಾಜ್ಯದಲ್ಲಿ ಕೊರೋನಾ ಮಹಾಮಾರಿಯ ಅಟ್ಟಹಾಸ ಮುಂದುವರೆದಿದ್ದು, ಗ್ರಾಮಾಂತರದಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿ ರಚನೆ ಮಾಡಲಾಗುವುದು. ನಗರದ ವಾರ್ಡ್ ಬೂತ್ವಾರು ಟಾಸ್ಕ್ ಫೋರ್ಸ್ ಸಮಿತಿ ರಚಿಸಿ ಹೊಸ ವ್ಯಕ್ತಿ ಸೋಂಕಿತ ಬಂದಾಗ ವಿವರ ಸಂಗ್ರಹಿಸಲಾಗುವುದು. ರಾಜ್ಯದಲ್ಲಿ 10 ಲಕ್ಷ ಜನ ಸೋಂಕಿತರಾದರೂ ಕಟ್ಟೆಚ್ಚರ ವಹಿಸಬಹುದು. ಅಂತಹ ತಂತ್ರಜ್ಞಾನ ಸಿದ್ಧ ಮಾಡಿದ್ದೇವೆ. ಜನರ ನಡುವೆ ಕೊರೋನಾ ಕಳಂಕ ಬೇಡ. ವೈರಾಣುವಿನಿಂದ ದೂರವಿರಿ, ವ್ಯಕ್ತಿಗಳಿಂದ ಅಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಅನುಸರಿಸುತ್ತೇವೆ. ಆಯಾ ರಾಜ್ಯದವರು ಆ ರಾಜ್ಯಕ್ಕೆ ಬಿಟ್ಟುಕೊಡಬೇಕಾಗ್ತದೆ ಎಂದು ಸಚಿವರು ಹೇಳಿದ್ರು. ವ್ಯವಸ್ಥೆಯಲ್ಲಿ ಇನ್ನೊಂದು RT-PCR ಮಾಡ್ತಾ ಇದ್ದೀವಿ. ಹೌದು, ಉಡುಪಿಯಲ್ಲೇ ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ ಪ್ರೈವೇಟ್ ಲ್ಯಾಬ್ ಅಲ್ಲಿ ನಿಮ್ದು 1 ಲ್ಯಾಬ್ ಅಲ್ಲ, 4 ಮೆಷಿನ್ಸ್ ಇದೆ. 4 ಲ್ಯಾಬ್ ಇದ್ದಂಗೆ ನೀವು. ಉಡುಪಿಯಲ್ಲಿ ಬಹಳ ಸಂತೋಷ ಆಯಿತು. ನಾನು ಹೋಗಿ ಬಂದೆ. 4 RT-PCR ಯೂನಿಟ್ಸ್ ಇದೆ. ಒಂದು ದಿವಸಕ್ಕೆ ನಿಮ್ಮ ಕೆಪಾಸಿಟಿ 1000 ಟೆಸ್ಟ್ ಮಾಡ್ಬೋದು ಈಗಾಗಲೇ. ಇನ್ನೂ ಒಂದು ಸರ್ಕಾರದಾದ್ಮೇಲೆ ನಿಮಗೆ 1200ರಿಂದ 1300 ಟೆಸ್ಟ್ ಒಂದು ದಿವಸಕ್ಕೆ ಮಾಡಿಸ್ಬೋದು. ಸಾಕು ಅಂತ. ಹೌದು, ಜಿಲ್ಲಾ. ಇನ್ನು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗುವುದು. ಬೆಂಗಳೂರು ಮಾರ್ಗಸೂಚಿ ಮಂಗಳೂರಿಗೂ ಅನ್ವಯವಾಗಲಿದೆ. ಕೆಲ ಬದಲಾವಣೆ ಮಾಡಿ ತಕ್ಷಣ ಮಾರ್ಗಸೂಚಿಯನ್ನ ಹೊರಡಿಸುತ್ತೇವೆ. ಹೊರ ರಾಜ್ಯ, ಹೊರ ದೇಶದಿಂದ ಬಂದವರ ವಿಚಾರಕ್ಕೆ ಮಾರ್ಗಸೂಚಿಯ ಅಗತ್ಯತೆ ಇದೆ. ವಿಮಾನದ ಮೂಲಕ ಬರುವವರು ಮೊದಲೇ ರಿಜಿಸ್ಟರ್ ಮಾಡಬೇಕು. ICMR ಗೈಡ್ಲೈನ್ ಫಾಲೋ ಮಾಡಬೇಕು. ಬರುವ 48 ಗಂಟೆ ಒಳಗೆ ಕೊರೋನಾ ಟೆಸ್ಟ್ ನೆಗೆಟಿವ್ ವರದಿ ತರಬೇಕು. ಈ ಕಾನೂನನ್ನು ಮಂಗಳೂರು ವಿಮಾನ ನಿಲ್ದಾಣದಲ್ಲೂ ಜಾರಿಗೆ ತರುತ್ತೇವೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿದರು. ಅದು ಮಂಗಳೂರು ಕೂಡ ಅದೇ ಅಳವಡಿಸುತ್ತೆ. ಯಾಕೆಂದ್ರೆ ಅಲ್ಲಿ ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರೋದ್ರಿಂದ ಮತ್ತು ಮುಂಬೈನಿಂದ ಕೂಡ ಬಹಳ ಫ್ಲೈಟ್ಸು ಕೂಡ ಬರ್ತದೆ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಅದೇ ಅಲ್ಲಿ ಕೂಡ ಮುಂದುವರಿಬೇಕು. ಅದರಲ್ಲಿ ಮಾರ್ಗಸೂಚಿಯಲ್ಲಿ ಕೂಡ ನಾವು ಕೆಲವು ಬದಲಾವಣೆಗಳನ್ನು ಮಾಡಿದ ತಕ್ಷಣ ಅದನ್ನು ಹೊರಡಿಸ್ತೀವಿ. ಸಭೆಯಲ್ಲಿ ಜಿಲ್ಲಾಧಿಕಾರಿ ಜಗದೀಶ್, ಮುಜರಾಯಿ ಇಲಾಖೆಯ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರೀತಿ ಗೆಹ್ಲೋಟ್, ಶಾಸಕರಾದ ರಘುಪತಿ ಭಟ್, ಸುನಿಲ್ ಕುಮಾರ್, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ, ಸುಕುಮಾರ್ ಶೆಟ್ಟಿ, ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಠ ರತ್ನಾಕರ್ ಶೆಟ್ಟಿ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.